ವಿಜಯಪುರ ನಗರದಲ್ಲಿ ಶನಿವಾರ ರಾತ್ರಿ 11:47 ಮತ್ತು 11:48ಕ್ಕೆ 2 ಬಾರಿ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಕಂಪಿಸಿದೆ. ಜಲನಗರ, ಗಿರ್ದಿನಗರ, ಟ್ರೆಜರಿ ಕಾಲೋನಿ, ಗಣೇಶ್ ನಗರ, ನೌಬಾಗ್ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಹಾಗೂ ಜಿಲ್ಲೆಯ ಕೂಡಗಿ, ಮುಳವಾಡ, ಬಬಲೇಶ್ವರ ಇನ್ನು ಹಲವೆಡೆ 2 ಬಾರಿ ದೊಡ್ಡದಾದ ಶಬ್ದವಾಗಿದೆ. ಜೊತೆಗೆ ಭೂಮಿಯು ಕಂಪಿಸಿದೆ. ಇನ್ನು ಕೂಡಗಿ ಗ್ರಾಮದ ಅಬ್ದುಲ್ ಖಾದ್ರಿ ಜಾಗೀರ್ದಾರ ಎಂಬುವರ ಮನೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಹೀಗಾಗಿ ಭಯಭೀತರಾದ ಜನರು ಮಕ್ಕಳೊಂದಿಗೆ ಮನೆಯಿಂದ ಹೊರಗೆ ಓಡಿ ಬಂದು ಕಟ್ಟೆ ಮೇಲೆ ಕುಳಿತು ಆತಂಕದಿಂದ ರಾತ್ರಿ ಕಳೆದಿದ್ದಾರೆ. ಜಿಲ್ಲೆಯ ತಿಕೋಟ, ಬಸವನ ಬಾಗೇವಾಡಿ, ಕೋಲಾರ, ನಿಡಗುಂದಿ, ಮನಕುಳಿ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷದಿಂದ ಆಗಾಗ ಭೂಕಂಪನದ ಅನುಭವವಾಗುತ್ತಿದೆ. ಈ ಕುರಿತು ಈಗಾಗಲೇ ಭೂವಿಜ್ಞಾನಿಗಳು ಅಧ್ಯಯನ ನಡೆಸುತ್ತಿದ್ದಾರೆ. ಭೂಮಿ ಒಳಗೆ ಕಲ್ಲಿನ ಪದರಗಳು ಸರಿದಾಗ ಈ ರೀತಿಯ ಭೂಕಂಪನ ಮತ್ತು ಶಬ್ದದ ಅನುಭವವಾಗುತ್ತದೆ. ಇದು ಭೂಕಂಪನವಲ್ಲ ಎಂದು ಈಗಾಗಲೇ ವರದಿ ನೀಡಿದ್ದಾರೆ. ಮೊದಲ ಸ್ವಲ್ಪ ಧನ್ ಅಂತ ಅವಾಜ್ ಬತ್ರಿ. ಯಾವ್ದಾರೆ ಲೋಡ್ ಗಾಡಿ ಹೋಗ್ತೈತಿಲ್ರಿ ಇಲ್ಲಿ, ಅದು ನಳದ ನೀರ ಟ್ಯಾಗ್ ಇರ್ತಾವಲ್ರಿ, ಧನ್ ಅಂತ ಅವಾಜ್ ಬರ್ತೈತಲ್ರಿ, ಅದು ತಿಳಿದಿದ್ರು ನಾವು. ಆಮೇಲೆ ಮತ್ತೊಂದು 2-3 ಸೆಕೆಂಡ್ ಆಯ್ತ್ರಿ, ಮತ್ತ ಹಂಗೆ ಅದಕ್ಕೆ ಜೋರ್ ಅವಾಜ್ ಬತ್ರಿ. ಬರಾನ ಅವಾಗ ನಾವು ಏನೈತಿ ಅಂತ ನೋಡ್ಲಾಕ ಹೊರಗೆ ಬಂದಿವ್ರಿ. ಓಣ್ಯಾಗ ಎಲ್ಲಾರ್ಕ ಏನೈತಿ ನೋಡ್ರಿ, ಬಂದ ಕೇಸಿಂದ ನಮಗ ಇದು ಆಯ್ತು ಹಂಗೈತಿ ಅಂತ ಎಲ್ಲಾರು ಹೊರಗೆ ಬಂದ ಕೇಸಿಂದ ಹೇಳಿದ್ರಿ. ಇವ್ರು ಬಾಜು ಮನೆಯವ್ರದ್ದೇನು ಸ್ವಲ್ಪ ಗ್ಲಾಸ್ ಅಳಗಾಡಿದಂತ್ರಿ, ಅದ್ರ ಸಂಬಂಧ ಎಲ್ಲಾರು ಹೊರಗೆ ಬಂದಿರಿ. ಇನ್ನು ಈಗ ದೇವ್ರ ಮೇಲೆಲ್ಲ ಭರೋಸಾ ಇಟ್ಟು ಕೇಸಿಂದ ಮನ್ಕೊಳ್ಳೋದ್ರಿ. ಯಾವಾಗಾರೆ ಒಂದ್ಸಲ ಹುಗುದಿರ್ತೈತಿ, ಹೌದಿಲ್ರಿ? ಅದು ಅಂತ ಯಾರಿಗೆ ತಪ್ಪೇ ಇಲ್ರಿ. ಮನುಷ್ಯ ಎಷ್ಟೇ ಆಗನೆ ಎಷ್ಟು ಅಂಜಾಗ್ತಾನೆ, ಹೌದಿಲ್ರಿ? ಸಣ್ಣ ಇದ್ದಾಗ ಆಗೈತಿರೋದು. ಲಾಲಸಾಬಾದ್, ಸಬರಪುಳ, ವಿ4 ನ್ಯೂಸ್, ವಿಜಯಪುರ.